ಇವತ್ತು ನಿಮಗೆ ಗೋಲ್ಡ್ ಸೂಕ್ ಬಗ್ಗೆ A to Z ಡೀಟೇಲ್ಸ್ ನಾನು ತಿಳಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸರ, ಬಳೆಗಳು, ಕಿವಿ ಓಲೆ, ಉಂಗುರ, ಬ್ರೇಸ್ಲೆಟ್ಸ್ ಯಾವ್ದು ಬೇಕು ಬೇರೆ ಬೇರೆ ರೀತಿಯ ಡಿಸೈನ್ಸಲ್ಲಿ, ನೋಡದೇ ಇರುವಂಥ ಡಿಸೈನ್ಸಲ್ಲಿ, ಯೋಚನೆ ಮಾಡದೇ ಇರುವಂಥ ಡಿಸೈನ್ಸಲ್ಲೆಲ್ಲ ಇದೆ. ಯಾಕೋ ಲೈಟ್ ತುಂಬಾ ಫ್ಲಿಕರ್ ಆಗ್ತಾ ಇತ್ತು ಅಲ್ಲಿ, ಸೊ ಅದೊಂದು ಸ್ವಲ್ಪ ಬೇಜಾರು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬಂದಿರೋದು ದ ಗೋಲ್ಡ್ ಸೂಕ್, ದ ವೆರಿ ಪಾಪ್ಯುಲರ್ ಪ್ಲೇಸ್ ಇನ್ ದುಬೈ. ಇದು ಓಲ್ಡ್ ದುಬೈಲಿದೆ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದೆ. ಇಲ್ಲಿ ಚಿನ್ನ ನೋಡೋದು ಮಾತ್ರ ಅಲ್ಲ, ಚಿನ್ನನೂ ಕೂಡ ತಗೋತೀನಿ. ಅದು ಯಾವುದು ಏನು ಅಂತ ತಿಳಿಸ್ತೀನಿ. ಬಟ್ ಹೆಂಗೆ ಇಟ್ಟಿದಾರಂದ್ರೆ ಇಲ್ಲೆಲ್ಲ ನಮ್ಮೂರಲ್ಲೆಲ್ಲ ಹೆಂಗಿಡ್ತಾರ ಇಲ್ಲ, ಭಯನೇ ಇಲ್ಲ, ಹಂಗಿಟ್ಟಿದ್ದಾರೆ. ಅದು ಒಂಚೂರು ದೊಡ್ಡದಾಗಿ ಎಲ್ಲ ಇದೆ. ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಆರ್ ಯು ಎಕ್ಸೈಟೆಡ್? ನನ್ಗಂತ ತೆಕ್ಕೊಡಿ ಅದು ಅದು 10 ವರ್ಷದಲ್ಲಿ ಇವತ್ತು ಬೇಕು, ಇವಾಗ್ಲೇ ಬೇಕು ನನಗೆ. ಆರ್ಟಿಫಿಷಿಯಲ್ ತೆಕ್ಕೊಡ್ತಾರೆ ಅಂತೆ. ಓಕೆ ಬನ್ನಿ, ನಾನು ಏನ್ ಹೇಳ್ತೀನಿ ಅಂತ ತೆಕ್ಕೊಡ್ಬೇಕು. ಓಕೆನಾ? ನಿಮ್ಮನ್ನ ಇಲ್ಲೇ ಕೂರಿಸ್ತೀನಿ, ನಾನು ತೆಕ್ಕೊಡಿ, ನನ್ನ ಮನೆಗೆ ಹೋಗಿ ಏನ್ ಬೇಕು ಹೇಳು, ಅದನ್ನೇ ಆರ್ಟಿಫಿಷಿಯಲ್ ರೈಟ್. ಬನ್ನಿ. ಅಲ್ಲದೆ ನಿಮಗೆ 22 ಕ್ಯಾರೆಟ್ ಗೋಲ್ಡ್ ಡಿಸೈನ್ಸ್ ಇರುವಂಥ ಆರ್ನಮೆಂಟ್ ಸಿಗುತ್ತೆ. ಆದರೆ ಅದು ಇಂಡಿಯನ್ ಸ್ಪೆಸಿಫಿಕ್ ಸ್ಟೋರ್ಸ್ ಅಥವಾ ಇಂಡಿಯನ್ ಸ್ಪೆಸಿಫಿಕ್ ಡಿಸೈನ್ಸಲ್ಲಿ ಮಾತ್ರ ಬರುತ್ತೆ. ಅದು ಅಲ್ಲದೆ 24 ಕ್ಯಾರೆಟ್ ಗೋಲ್ಡ್ ಕಾಯಿನ್, ಗೋಲ್ಡ್ ಬಾರ್ಸ್ ಇದು ಕೂಡ ಸಿಗುತ್ತೆ. ಇದು ಒಂಥರ ಚಿನ್ನದ ಸಂತೆಯ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಜಾಸ್ತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಯಾರೂ ಕಳ್ತನ ಮಾಡುವಂಥ ಪ್ರಯತ್ನ ಮಾಡಲ್ಲ. ಸೊ ಹಾಗಾಗಿ ಇದನ್ನ ಈ ರೀತಿ ಓಪನ್ ಆಗಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಮೆಜಾರಿಟಿ ಅವರು ಚಿನ್ನ ಮಾರಿದ್ರೆ ಸಿಲ್ವರ್, ಪ್ಲಾಟಿನಮ್, ಡೈಮಂಡ್ ಹಾಗೆಯೇ ಜೆಮ್ ಸ್ಟೋನ್ಸ್ ಕೂಡ ಕೆಲವೊಂದು ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ 1.5 ಕೋಟಿಯ ಒಂದು ಸರ ಇದು. ಅಂದರೆ 7 ಲಕ್ಷ ದಿರಂ ನಮ್ಮ UAE ಕರೆನ್ಸಿನಲ್ಲಿ. ನಿಮಗೆ ಜಾಸ್ತಿ ಇಲ್ಲಿ 21 ಕ್ಯಾರೆಟ್ ಗೋಲ್ಡ್ ಡಿಸೈನ್ ಸಿಗುತ್ತೆ. ಆದರೆ 22 ಕ್ಯಾರೆಟ್ ಅಲ್ಲೂ ನಿಮಗೆ ಕೇಳಿದ್ರೆ ಕೊಡ್ತಾರೆ, ಅದು ಇರುತ್ತೆ. ಬಟ್ ಕೆಲವೊಂದು ಶಾಪ್ಸ್ ಅಲ್ಲಿ ಮಾತ್ರ, ಸ್ಪೆಸಿಫಿಕ್ ಆಗಿ ಇಂಡಿಯನ್ಸ್ ಲೀಡ್ ಮಾಡುವಂತ ಅಂಗಡಿಗಳಲ್ಲಿ ನಿಮಗೆ 22 ಕ್ಯಾರೆಟ್ ಗೋಲ್ಡ್ ಡಿಸೈನ್ ಸಿಗುತ್ತೆ. ಹೇಗಿದೆ ಗೋಲ್ಡ್ ಕಲೆಕ್ಷನ್ಸ್ ಎಲ್ಲ? ಕೆಜಿ ಗಟ್ಟಲೆ ಗೋಲ್ಡ್ ಇದೆ. ನನಗೆ ಅದರಲ್ಲಿ ಎಷ್ಟು ಕೆಜಿ? ನಿಮಗೆ 0.001 ಕೆಜಿ ಕೊಡಿಸ್ತೀನಿ. ಬಟ್ ಎಷ್ಟಿದೆ, ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂದ್ರೆ, ಅಂಡ್ ಅವ್ರು ಏನು ಹೇಳಲ್ಲ, ಅವ್ರಿಗೆ ಗೊತ್ತಲ್ವ ಇಲ್ಲಿ ಟೂರಿಸ್ಟ್ ಎಲ್ಲ ಬರ್ತಾರೆ ಅಂತ. ಸೊ ದೇ ವೆರಿ ಕೈಂಡ್ ಆಯ್ತಾ. ನಾನಂತೂ ಡಿಸೈನ್ಸ್ ನೋಡ್ತಾನೆ ಇದ್ದೀನಿ. ಬಟ್ ತುಂಬಾ ಹೆವಿ ಪೀಸಸ್ ಇದೆಲ್ಲ ಅರಬ್ ಅವ್ರು ಹಾಕ್ತಾರೆ ಅನ್ಸುತ್ತೆ. ಒಬ್ಬರೇ ಇಲ್ಲೆಲ್ಲೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ, ಬಿಗ್ಗೆಸ್ಟ್ ಅಂಡ್ ಹೆವಿಯೆಸ್ಟ್ ಗೋಲ್ಡ್ ರಿಂಗ್ ಅಂತೆ. ಅದನ್ನ ನಿಮ್ಗೂ ತೋರಿಸ್ತೀನಿ, ನಾನು ಕಣ್ಣಾರೆ ನೋಡಿ ಆನಂದಿಸ್ತೀನಿ. ಮೊದಲನೇದಾಗಿ ನೀವು ಗೋಲ್ಡ್ ಸೂಕ್ಗೆ ಎಲ್ಲಿದ್ರೂ ಸುಲಭದಲ್ಲಿ 2 ರೀತಿನಲ್ಲಿ ಬರ್ಬೋದು. ಒಂದು, ಡೈರೆಕ್ಟ್ ಆಗಿ ಟ್ಯಾಕ್ಸಿನಲ್ಲಿ ದೇರಾ ಅನ್ನೋ ಏರಿಯಾಕ್ಕೆ ಹೋಗಬೇಕು. ಗೋಲ್ಡ್ ಸೂಕ್ ಅಂತ ಹೇಳಿದ್ರೆ ನಿಮ್ಮನ್ನ ಅಲ್ಲಿಗೆ ತಂದು ಟ್ಯಾಕ್ಸಿ ಡ್ರೈವರ್ ಬಿಡ್ತಾರೆ. 2ನೇ ಆಪ್ಷನ್, ಬರ್ ದುಬೈಲಿ ಒಂದು ಟೆಂಪಲ್ ಇದೆ, ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೋಣಿ ಸಾಗತ್ತೆ. ಗೋಲ್ಡ್ ಸೂಕ್ ಅಂತ ಹೇಳಿದ್ರೆ ನಿಮ್ಮನ್ನ ಬರ್ ದುಬೈಯಿಂದ ಗೋಲ್ಡ್ ಸೂಕ್ ಏರಿಯಾಕ್ಕೆ ದೋಣಿನಲ್ಲಿ ಬಿಡ್ತಾರೆ. ನನ್ನ ಎದುರುಗಡೆ ನೀವೇನ್ ನೋಡ್ತಾ ಇದ್ದೀರಾ, ಇಲ್ಲಿ ತನಕ ನೀವ್ ಏನ್ ವಿಡಿಯೋ ನೋಡಿದೀರಾ ಚಿನ್ನ ಬಗ್ಗೆ, ಅದ್ ಏನೂ ಇಲ್ಲ ಅನ್ಸುತ್ತೆ. ಬಿಕಾಸ್ ಇವಾಗ ಕಣ್ಣೆದುರುಗಡೆ ಇದೆಯಲ್ಲ, ನಾನು ಲೈಫ್ ಲಾಂಗ್ ದುಡಿದ್ರೂ ಇಂಪಾಸಿಬಲ್ ಅನ್ಸುತ್ತೆ ಅಲ್ವಾ? ಒನ್ ಲೈಫ್ ಅರ್ನಿಂಗ್ಸ್ ವರ್ತ್ ಒಂದೊಂದಿದೆ. ಚಿನ್ನ ತಲೆ ತಿರುಗ್ತಾ ಇದೆ. ಒಂದು ಗೋಲ್ಡ್ ಕೊಡ್ಸಿದ್ರೆ ತಲೆ ಸರಿ ಹೋಗುತ್ತೆ, ತಿರ್ಗೋದು. 1 ಗ್ರಾಮ್ ಗೋಲ್ಡ್ ತಗೋ. ಓ ಮೈ ಗಾಡ್, ನಿಮಗೆ ತೋರಿಸ್ತೀನಿ. ಈ ಒಂದು ಕಲೆಕ್ಷನ್ಸ್ ನೋಡಿ, ಇದ್ರ ಬೆಲೆ ಎಷ್ಟು ಗೊತ್ತಾ? ಇಲ್ಲಿರುವಂಥ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಕೆಲವ್ರಿಗೆ ಮಾಹಿತಿ ಗೊತ್ತಿದೆ, ಅದನ್ನು ಯಾರಿಗೆ ಗೊತ್ತಿಲ್ಲ ಅದನ್ನು ತಿಳಿಸ್ತೀನಿ. ರಾಣಿಯರು
ಹಾಕಿ ನೋಡಿರುವಂಥ ಅದ್ಭುತವಾದಂಥ ಡಿಸೈನ್ಸ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಏನುಂಟು ಏನಿಲ್ಲ ಪ್ರತಿಯೊಂದು ಇದೆ. ಈವನ್ ಕನ್ನಡಕ, ಕ್ಯಾನ್ ಯು ಬಿಲೀವ್ ಇಟ್? ಈವನ್ ಗಾಗಲ್ಸ್ ಕೂಡ ಚಿನ್ನದಿಂದ ಮಾಡಿರುವಂಥದ್ದು. ಇದೆಲ್ಲ ತಲೆ ಮೇಲೆ ಹಾಕುವಂಥ ವಸ್ತುಗಳು. ತಲೆಗೂ ಒಂದು ಬರುತ್ತಲ್ಲ ಕಿರೀಟ ಥರ, ಅದೆಲ್ಲ ಇದೆ. ಆ ಸರದ ಪೆಂಡೆಂಟ್ ನೋಡಿ, ಬರೀ ಟ್ರೆಡಿಷನಲ್ ಅಲ್ಲ, ಮಾಡರ್ನ್ ಡಿಸೈನ್ಸಲ್ಲೂ ಇಲ್ಲಿದೆ. ಇದನ್ನೆಲ್ಲ ಅರಬ್ಸ್ ಜಾಸ್ತಿ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ನಾನು ನಿಮಗೆ ಇವರ ಡಿಸೈನ್ಸ್ ಬಗ್ಗೆ ಹೇಳಬೇಕು. ನಮ್ಮೂರಲ್ಲೆಲ್ಲ ಜಾಸ್ತಿ ಭಾರದ ಚಿನ್ನ ಹಾಕ್ತೀವಿ, ಆದರೆ ಇವರು ಚಿನ್ನ ತುಂಬಾ ತೆಳ್ಳಗಿರುತ್ತೆ, ಬಟ್ ಡಿಸೈನ್ ತುಂಬಾ ಅಗಲವಾಗಿ ಇರುತ್ತೆ. ಸರ ಅಂದರೆ ನಮಗೆ 1 ಸರ 2 ಸರ 3 ಸರ, ಗಿಡ್ಡ ಉದ್ದ ಸರ ಮಾತ್ರ ಗೊತ್ತು. ಬಟ್ ಇವ್ರಿಗೆ ಸರ ಅಂದರೆ ಮೇಲಿಂದ ಕೆಳಗೆ ಎಲ್ಲ ಕವರ್ ಆಗಬೇಕು, ಚಿನ್ನದಿಂದನೇ ತೇಲಾಡ್ತಾ ಇರಬೇಕು ಅನ್ನೋ ರೀತಿನಲ್ಲಿ ಕಲೆಕ್ಷನ್ಸ್ ಇರುತ್ತೆ. ಪ್ರತಿಯೊಂದು ಅಂಗಡಿಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಇವರು ನನ್ನ ಜೊತೆ ಚಿನ್ನ ಅಂಗಡಿಗೆ 1 ಅಲ್ಲ 10 ಚಿನ್ನದ ಅಂಗಡಿಗೆ ಬಂದಿದ್ದೀವಿ. ಆ್ಯಂಡ್ ನನಗೆ ಫುಲ್ ಇರಿಟೇಟ್ ಆಗ್ತಾ ಇದೆ. ಎಲ್ಲಿ ಹೋದರೆ ಒಂದೇ ಥರ ಡಿಸೈನ್, ಅದು ಡಿಸೈನ್ ಇಷ್ಟನೇ ಆಗ್ತಾ ಇಲ್ಲ ನಮಗೆ. ಸ್ವಲ್ಪ ದಪ್ಪ ಇರೋದು, ಚೆನ್ನಾಗಿರುವಂಥ ಡಿಸೈನ್ ಕೊಡಿ ಅಂದರೆ ಯಾವ್ಯಾವುದೋ ಕಾಲದ ಏನೇನೋ ಡಿಸೈನ್, ಅರೇಬಿಕ್ ಸ್ಟೈಲ್ ಡಿಸೈನ್, ಅದು ನಮ್ಮ ಊರಲ್ಲಿ ಯಾರಿಗಾದ್ರೂ ಇಷ್ಟ ಆಗುತ್ತಾ? ಇಲ್ಲಿ ನಿಮಗೆ ಜಾಯ್ ಅಲುಕಾಸ್, ಮಲ್ಬಾ ಗೋಲ್ಡನ್ ಡೈಮಂಡ್ಸ್, ಮತ್ತಷ್ಟು ನಮ್ಮ ಇಂಡಿಯನ್ ಪಾಪ್ಯುಲರ್ ಬ್ರ್ಯಾಂಡ್ಸ್ ಸ್ಟೋರ್ ಕೂಡ ಸಿಗುತ್ತೆ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ದ ಗಿನ್ನೆಸ್ ವರ್ಲ್ಡ್ ಜಗತ್ತಿನ ಅತಿ ದೊಡ್ಡ ರಿಂಗ್. 64 kg ಉಂಗುರ ಇದು, 64 kg. ಇದು ಡಿಸ್ಪ್ಲೇಗೆ ಮಾತ್ರ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಐ ಆಮ್ ಶ್ಯೂರ್ ಇಲ್ಲಿ ಅರಬ್ ದೇಶದಲ್ಲಿ ಇರೋರಿಗೆ ಇದನ್ನು ಕೊಂಡ್ಕೊಳ್ಳುವಂತಹ ಒಂದು ದುಡ್ಡು ಅವರಲ್ಲಿ ಇದೆ. ಬಟ್ ಇದು ಓನ್ಲಿ ಫಾರ್ ಶೋ. ಇದು ಚಿನ್ನದಿಂದ ಮಾಡಿರುವಂಥ ಬಟ್ಟೆ ಅಲ್ಲ, ಎಂಟೈರ್ ಚಿನ್ನದಿಂದ ಮಾಡಿರುವಂಥ ಒಂದು ಔಟ್ಫಿಟ್ ರೀತಿಯ ಒಂದು ಆರ್ನಮೆಂಟ್ ಅಂತಾನೆ ಹೇಳ್ಬೋದು. ಸ್ಕರ್ಟ್, ಬೆಲ್ಟ್, ಬಳೆ, ಹಾಗೆಯೇ ಒಂದು ಪುಟ್ ಟಾಪ್. ಚಿನ್ನದ ಬ್ಯಾಗ್ ಇದೆ, ಚಿನ್ನದ ಶೂ ಇದೆ. ಇದು ಚಿನ್ನದಿಂದ ಮಾಡಿರುವಂಥ ಜಾಗ್ವಾರ್ ಕೂಡ ಇಲ್ಲಿದೆ. ಇವ್ರು ನೋಡಿ ಗುಜರಾತ್ ಅವರು, ಬಟ್ ಇಲ್ಲಿ ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅರಬ್ಸ್ ಅವ್ರು ಮಾತ್ರ ಅಲ್ಲ, ಯಾರೇ ಬಂದು ಮಾಡಬಹುದು. ಬಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಿದ್ದು ಅಭ್ಯಾಸನೂ ಇರಬೇಕು. ನಾವು ಕೆಲವೊಂದು ರಿಂಗ್ಸ್ನ ನೋಡ್ತಾ ಇದ್ದೀವಿ. ಇದು ನನ್ಗಿಂತ ದೊಡ್ಡದಿದೆ. ಇದು ನನ್ಗಿಂತ ದೊಡ್ಡದಿದೆ. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ಮುಟ್ಟಿ ಎಲ್ಲ ತೋರಿಸೋದಕ್ಕೆ. ನಮ್ಮ ಥರನೇ ಇಲ್ಲಿ ವೆಸ್ಟರ್ನ್ ಕಂಟ್ರೀಸ್ ಅವರು ತುಂಬ ಜನ ಬರ್ತಾರೆ. ಬಿಕಾಸ್ ಅವ್ರಿಗೂ ಇದನ್ನು ನೋಡೋದಂದರೆ ಒಂಥರ ವಾವ್ ಅನ್ನೋ ಫ್ಯಾಕ್ಟರೇ ಕೊಡುತ್ತೆ. ಎನಿವೇಸ್, ಇಲ್ಲಿ ನೀವು ಯಾವ ಟೈಮಿಗೆ ಬರಬೇಕು ಅಂದರೆ ಜಾಸ್ತಿ ಜನ ಇರಬಾರ್ದು, ರಶ್ ಇರಬಾರ್ದು. ನೀವು ಆರಾಮದಲ್ಲೆಲ್ಲ ನೋಡ್ಕೊಂಡು ಹೋಗಬೇಕಂದ್ರೆ ಬೆಳಿಗ್ಗೆ 11 to 3 o'clock ಬರೋದು ಒಳ್ಳೆಯದು. ನಾನು ದೀಪು ಇವಾಗ UAE ರೆಸಿಡೆಂಟ್ ಅನ್ನೋ ಕಾರ್ಡ್ ತಗೊಂಡಿದ್ದೀವಿ. ಅಂದರೆ ನಾವಿಲ್ಲೇ ವಾಸ ಮಾಡೋರಾಗ್ತೀವಿ. ಸೊ ಹಾಗಾಗಿ ನಾವಿಬ್ರು ಏನಾದರೂ ಚಿನ್ನ ತಗೊಂಡಲ್ಲಿ ನಮಗೆ ಯಾವುದೇ ರೀತಿಯ ಡಿಸ್ಕೌಂಟ್ ಸಿಗಲ್ಲ. ನೀವು ಅಕಸ್ಮಾತ್ ದುಬೈಗೆ ವಿಸಿಟರ್ ಆಗಿ ಬಂದರೆ ನಿಮಗೆ 5% ವ್ಯಾಟ್ ಏನಿದೆ ನೋಡಿ, ಆ ದುಡ್ಡು ಏರ್ಪೋರ್ಟಲ್ಲಿ ವಾಪಸ್ ಸಿಗುತ್ತೆ. ಈ ಒಂದು ಅಂಗಡಿನಲ್ಲಿ ಎಲ್ಲಿ ಶಾಪ್ ಮಾಡ್ತೀರಾ ಅಲ್ಲಿ ಸ್ಟ್ಯಾಂಪ್ನ ನೀವು ಹಾಕಿಸ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಪ್ರತಿಯೊಂದು ಅಂಗಡಿನಲ್ಲೂ ಚಿನ್ನದ ಬೆಲೆ ಬೇರೆ ಬೇರೆ ಇರುತ್ತೆ. ಐ ಮೀನ್ ಚಿನ್ನದ ವ್ಯಾಲ್ಯೂ ಸೇಮ್ ಇರುತ್ತೆ, ಬಟ್ ಮೇಕಿಂಗ್ ಚಾರ್ಜಸ್ ವ್ಯತ್ಯಾಸ ಇರುತ್ತೆ. ಸೊ ನಾವು ಇಲ್ಲಿ ಶಾಪ್ ಮಾಡಿದಾಗ ಮೇಕಿಂಗ್ ಚಾರ್ಜಸಲ್ಲಿ ಆದಷ್ಟು ಬಾರ್ಗೇನ್ ಮಾಡೋದಕ್ಕೆ ಟ್ರೈ ಮಾಡಿ, ಅದು ಒಂದೇ ಸಾಧ್ಯ. ಇದು ಎಷ್ಟು ಗೊತ್ತಾ? 120,000 ದಿರಮ್ಸ್ ಅಂತೆ. ಇದರ ಆಕ್ಚುಲ್ ಇಂಡಿಯಾ ಪ್ರೈಸ್ ಎಷ್ಟು ಅಂತ ಆನ್ ಸ್ಕ್ರೀನ್ ಹಾಕಿದ್ದೀನಿ. ಸೊ ನೋಡಿ, ಏನೂ ಇಲ್ಲ, ಇವಾಗ ಸ್ಲೋಲಿ ಇಲ್ಲಿಂದ ಓಡೋಗೋದು ಹೊರಗಡೆ, ಓಡೋಗಿ ಹಂಗೆ ಫ್ಲೈಟ್ ಹತ್ತಿ ಹೋಗೋದು ಅಷ್ಟೇ. ಅಲ್ಲವ್ರಿಗೆ ಅರ್ಥ ಆಗ್ತಾ ಇದೆ, ನಗ್ತಾರೋ ಇದ್ದಾರೆ. ಬಜ್ಜಿಯ ವಂಡರ್ಫುಲ್ ಪೀಸಸ್ ಅಲ್ಲ, ಇಲ್ಲಿ ಅರಬ್ಸ್ ಎಲ್ಲ ಈ ಥರದ್ದು ಹಾಕ್ತಾರೆ. ಆ್ಯಂಡ್ ಇವರ ಜ್ಯುವೆಲ್ರಿ ಏನಿದೆ ಇದು ಲೈಟ್ ವೇಟ್ ಅಲ್ಲಿ ಇದೆ, ತುಂಬಾ ಹೆವಿ ಅನ್ಸಲ್ಲ. ಇದು 30,000 ದಿರಮ್ ಅಂದ್ರೆ 6 ಲಕ್ಷ ಕೊಟ್ರೆ ಇದು ಹೆಂಗ್ ಹಾಕೊಂಡಿದೀನಿ ಹಂಗೆ ಹಾಕೊಂಡು ನಮ್ಮ ಮನೆಗೆ ಹೋಗ್ಬೋದು. ಇಲ್ಲ ಅಂದ್ರೆ ಚಿನ್ನದ್ದು ಕ್ವಾಲಿಟಿ ಅಂತ ನೋಡಿದ್ರೆ ಅದ್ಭುತವಾಗಿದೆ. ನಂಬರ್ 1 ಫಸ್ಟ್ ಕ್ಲಾಸ್ ಟಾಪ್ ನಾಚ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಫೈನಲಿ ಗೋಲ್ಡ್ ತಗೊಂಡ್ವಿ, ಖುಷಿ ಆಯ್ತಾ ಬೇಬೆ? ಫೈನಲಿ ನಾವು ಸ್ಪೆಸಿಫಿಕ್ ಆಗಿ
ಅರೇಬಿಕ್ ಸ್ಟೈಲ್ ಗೋಲ್ಡೇ ತಗೊಂಡಿದ್ದೀವಿ. ಇಲ್ಲಿ 21 ಕ್ಯಾರೆಟ್ ಗೋಲ್ಡ್ ತುಂಬಾನೇ ಪಾಪ್ಯುಲರ್. ಸೊ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಾದ್ರೆ ನಾವು ಸ್ಪೆಷಲ್ ದುಬೈದಂತ ಅನ್ನಿಸ್ಕೋಬೇಕು ಅಂದರೆ ಇಲ್ಲಿದೆ ತರಬೇಕು ಅಂತ ನಾವು ಅರೇಬಿಕ್ ಸ್ಟೈಲ್ ಸೆಲೆಕ್ಷನ್ ಮಾಡಿದ್ದೀವಿ. ಐ ಹೋಪ್ ನಾವು ಯಾರಿಗೆ ಗಿಫ್ಟ್ ಮಾಡ್ತೀವಿ ಅವ್ರಿಗೆ ಇಷ್ಟ ಆಗುತ್ತೆ. ಇದು ಸುಲಭ ಇರಲಿಲ್ಲ, ತುಂಬ ಕಷ್ಟ ಆಯಿತು. ಬಿಕಾಸ್ ನಮಗೆ ಬೇಕಾಗಿರುವಂಥದ್ದು ಸಿಗೋದಕ್ಕೆ ತುಂಬ ಹುಡುಕಾಡಿದ್ವಿ. ನನಗಿಂತ ಜಾಸ್ತಿ ಇವರು ನನ್ನ ಜೊತೆ ಕಾರ್ಪೊರೇಟ್ ಮಾಡಿದಾರಲ್ಲ, ಕೋಆಪರೇಟ್ ಸಾರಿ ನಂದು ನೋಡಿ ಕಾರ್ಪೊರೇಷನ್ ಅಂತೆ, ಕೋಆಪರೇಟ್ ಮಾಡಿದಾರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಚ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೇಗೆ ಅನ್ನಿಸ್ತು ಇಲ್ಲಿನ ಗೋಲ್ಡ್ ಕಲೆಕ್ಷನ್ ಅಂತ ಹೇಳಿ. ಬಟ್ ನೀವು ದುಬೈಗೆ ಬಂದರೆ ಇದು ನೋಡಲೇಬೇಕು. ಅದು ಕಣ್ಣಿಗೆ ಒಂಥರ ಮಜಾ ಕೊಡುವಂಥ ಒಂದು ಏರಿಯಾ ಇದು. ಓ, ಈ ಥರ ಎಲ್ಲ ಮಾಡ್ತಾರೆ ಚಿನ್ನದಲ್ಲಿ ಅಂತ, ಆ ಥರದ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಅಟ್ಲೀಸ್ಟ್ ಆಸ್ ಎ ಟೂರಿಸ್ಟ್ ಪ್ಲೇಸ್. ಯಾ, ಇಲ್ಲಿ ದುಬೈಗೆ ಬಂದ್ರೆ ಗೋಲ್ಡ್ ತಗೊಳ್ಳೇಬೇಕಂತಿಲ್ಲ, ಬಂದು ನೋಡ್ಕೊಂಡು ಹೋಗಿ. ಯಾ, ಬನ್ನು ಅಂಗಡಿ ಈ ತರ ನಾನು ಇಂಡಿಯಾದಲ್ಲಿ ಯಾವತ್ತೂ ನೋಡಿಲ್ಲ, ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಲ್ಲಿ ಮಾತ್ರ ಒಂದು ಪ್ಯೂರಿಟಿ, ಆ ಒಂದು ಚಿನ್ನ ಸಿಗೋದಕ್ಕೆ ಸಾಧ್ಯ. ಆ್ಯಂಡ್ ಜನರು ತುಂಬಾ ಚೆನ್ನಾಗಿದ್ದಾರೆ. ಸ್ಪೆಷಲಿ ಅರಬ್ಸ್ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ. ಇಟ್ ಇಸ್ ರಿಯಲಿ ನೈಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಚ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡಿಯನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.